ಕರ್ನಾಟಕದ ಪ್ರತಿಭೆ ದೀಕ್ಷಿತ್ ಅಮೀನ್ಗೆ ವಿಶ್ವಶಾಲಾ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸುವ ಗೌರವ. ಮಂಗಳೂರು ನಗರದ ಪ್ರೆಸಿಡೆನ್ಸಿ ಪಿಯು ಕಾಲೇಜಿನ ವಿದ್ಯಾರ್ಥಿ ಹಾಗೂ ಪ್ರತಿಭಾವಂತ ಬಾಸ್ಕೆಟ್ಬಾಲ್ ಆಟಗಾರ ದೀಕ್ಷಿತ್ ಅಮೀನ್ ಅವರು ವಿಶ್ವಶಾಲಾ ಬಾಲಕರ ಅಂಡರ್ 18 ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲು ಆಯ್ಕೆಯಾಗಿದ್ದಾರೆ. ಜೂನ್ 13ರಿಂದ 23ರವರೆಗೆ ಸರ್ಬಿಯಾದ ಜ್ಲಾಟಿಬೋರ್ನಲ್ಲಿ ನಡೆಯಲಿರುವ ಈ ಪ್ರತಿಷ್ಠಿತ ಟೂರ್ನಿಯಲ್ಲಿ ಭಾಗವಹಿಸಲಿರುವ ದೀಕ್ಷಿತ್ ಭಾರತೀಯ ತಂಡದಲ್ಲಿ ಸ್ಥಾನ ಪಡೆದಿರುವ ಕರ್ನಾಟಕದ ಏಕೈಕ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮಂಗಳೂರು ತಾಲೂಕಿನ ನೀರ್ಮಾರ್ಗದ ಕೆಲರಾಯ್ ನಿವಾಸಿಗಳಾದ ಯಶವಂತ್ ಹಾಗೂ ಕೈರೋಲ್ ಕಾರ್ಮೆಲಿಟಾ ರೊಸಾರಿಯೋ ಅವರ ಪುತ್ರನಾದ ದೀಕ್ಷಿತ್ ಅವರ ಈ ಸಾಧನೆಗೆ ಪ್ರೆಸಿಡೆನ್ಸಿ ಪಿಯು ಕಾಲೇಜಿನ ಆಡಳಿತ ಮಂಡಳಿ ಪ್ರಾಂಶುಪಾಲರು, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ.